ಕೊಡಗುತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಬೊಕ್ಕ ಮಹಿಳಾ ಸಮಿತಿ ವತಿರ್ದು ದೀಪಾವಳಿ ಪರ್ವದ ಅಂಗವಾದ ಸಹಸ್ರ ದೀಪೋತ್ಸವ ತುಡರ್ ಪರ್ವದ ಸೇವೆಯನ್ನು ಸಂದಾಯರು. ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೂ ವಂದೇ ಪಾರ್ವತೀ ಪರಮೇಶ್ವರವು ಅಂತ ರಘುವಂಶ ಮಹಾಕಾವ್ಯದಲ್ಲಿ ಬರ್ತದೆ. ಹೇಳಿದರೆ ಜಗತ್ತಿಗೆ ಪಾರ್ವತೀ ಪರಮೇಶ್ವರರು, ಲಕ್ಷ್ಮೀನಾರಾಯಣರು, ಹಾಗೆ ಪ್ರಾರ್ಥನೆ ಆದರೆ ಇಲ್ಲಿಂದ ದೀಪ ಉಳಿಸಿಕೊಟ್ಟ ಅಲ್ಲಿಂದ
ಪಾರ್ವತಿ ಪರಮೇಶ್ವರರು, ಲಕ್ಷ್ಮೀನಾರಾಯಣರು ಬೇರೆ ಬೇರೆ ರೀತಿಯಾಗಿ ಜಗತ್ತಿಗೆ ತಾಯಿ ತಂದೆಯ ಸ್ವರೂಪರಾಗಿರುವಂಥವರು. ಅವರನ್ನು ಪ್ರಥಮತವಾಗಿ ವಂದಿಸಿಕೊಂಡು ಪ್ರತಿ ವರ್ಷ ಮಾಡುವ ರೀತಿಯಲ್ಲಿಯೇ ಈ ವರ್ಷವೂ ಕೂಡ ಸಹಸ್ರ ದೀಪವನ್ನು ಬೆಳಗಿಸುವಂತಹ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಶುಭವಾದ ಹಿಂದೂ ಪರಂಪರೆಯಲ್ಲಿ ನಾನಾ ರೀತಿಯಾದಂತಹ ಪರ್ವಕಾಲಗಳು. ಅದೇ ರೀತಿಯಲ್ಲಿ ಈ ದೀಪಾವಳಿ ಅಂತ ಹೇಳಿದ್ರೆ ಅತ್ಯಂತವಾಗಿ ಶುಭವಾದಂತಹ ಕಾಲ. ಕಾರಣ ಏನು ಅಂತ ಹೇಳಿದ್ರೆ ಇಷ್ಟು ಸಮಯದವರೆಗೆ ಎಲ್ಲ ನಮ್ಮ ನಡಾವಳಿಗಳಾಗಿರ್ಬೋದು, ಅಥವಾ ದೈವಗಳ ಕಾರ್ಯವಾಗಿರ್ಬೋದು, ಅಥವಾ ಇನ್ನಿತರವಾದಂತಹ ಬೇರೆ ಬೇರೆ ಜಾತ್ರೆಗಳಾಗಿರ್ಬೋದು, ನಿತ್ಯ ಬಲಿಗಳಾಗಿರ್ಬೋದು, ಅದೆಲ್ಲವೂ ಕೂಡ ನಿಂತಿರ್ತದೆ. ಇವತ್ತಿನಿಂದ ಮುಂದೆ ಪ್ರಾರಂಭವಾಗುವಂಥದ್ದು. ಆದ ಕಾರಣ ನನಗೆಲ್ಲರಿಗೂ ಕೂಡ ಶುಭವಾದಂತಹ ಕಾಲ ಅಂತೇಳಿದರೆ ಅತ್ಯಂತವಾಗಿ ಮಹತ್ತರವಾದಂತಹ ಕಾಲ, ಅತ್ಯಂತವಾಗಿ ವಿಶಿಷ್ಟವಾದಂತಹ ಕಾಲ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ಅಂತ ಹೇಳ್ತಾರೆ. ಅಂತಹ ಒಂದು ಶುಭ ಕಾಲದ ದಿವಸ ಇವತ್ತು ನಾವು ಸಹಸ್ರ ದೀಪದ ಪ್ರಜ್ವಲನೆ. ದೀಪವನ್ನು ಬೆಳಗಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ ಅಗ್ನಿಶುಚಿ. ಅಗ್ನಿ ಅಂತ ಹೇಳುವಂಥದ್ದು ನಿತ್ಯವೂ ಕೂಡ ಶುಚಿ ಅಂತೆ. ಕಾರಣ ಏನು ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಒಂದು ಸುಂದರವಾದಂತಹ ಒಂದು ಕತೆ ಬರ್ತದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೇಳಿದ್ರೆ ರಾಮ ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ತೆರಳುತ್ತಾನೆ. ಪಿತೃವಾಕ್ಯ ಪರಿಪಾಲಕನಾದಂತಹ ರಾಮ ಅಯೋಧ್ಯೆಯನ್ನು ಬಿಟ್ಟು ತೆರಳಿದಂತಹ ಸಂದರ್ಭದಲ್ಲಿ ಸೀತಾದೇವಿಯನ್ನು ರಾವಣ ಕದ್ದು ಕೊಂಡೋಗ್ತಾನೆ. ಮುಂದೆ ಘೋರವಾದಂತಹ ಯುದ್ಧವಾಗ್ತದೆ. ಅಲ್ಲಿಂದ ಪುನಃ ಸೀತಾಮಾತೆಯನ್ನು ತನ್ನ ಪತಿ ರಾಮ ಕರೆದುಕೊಂಡು ಬರ್ತಾನೆ. ಅಯೋಧ್ಯ ಪುರವಾಸಕ್ಕೆ ಬಂದ ಸಂದರ್ಭದಲ್ಲಿ ಸಾಕೇತಪುರಿಯಾದಂತಹ ರಾಮ ರಾಜಸಿಂಹಾಸನವನ್ನು ಏರಿದಂತಹ ಸಂದರ್ಭದಲ್ಲಿ ಅವನಿಗೊಂದು ತಪ್ಪಿನ ಮಾತು ಬರ್ತದೆ. ಏನು ಅಂತ ಹೇಳಿದ್ರೆ ಸೀತೆ ಹೇಳುವಂಥವಳು ಶುಚಿಯ ಅಂತ ಹೇಳುವಂತಹ ವಿಷಯ ಒಂದು ಅಯೋಧ್ಯೆಯಲ್ಲಿ ವ್ಯಾಪಕವಾಗಿ ಚರ್ಚೆ ನಡೀತದೆ. ಆ ಸಂದರ್ಭದಲ್ಲಿ ರಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ದೊಡ್ಡದಾದಂತಹ ಒಂದು ಯಜ್ಞ ಕುಂಡ ಇರ್ತದೆ, ಅಲ್ಲಿಗೆ ಸೀತೆಯನ್ನು ನೀನು ಅಗ್ನಿ ಪ್ರವೇಶ ಮಾಡು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಗಂಡನ ಮಾತು ತಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವಳು ಅತ್ಯಂತವಾಗಿ ಸೀತಾ ಮಂಡೋದರಿ ತಥಾ ಪಂಚಕನ್ಯೆಯರಲ್ಲಿ ಅತ್ಯಂತವಾಗಿ ಪವಿತ್ರಳಾದಂಥವಳು ಸೀತಾ ಅಂತ ಹೇಳಿದ್ರೆ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ ಅಗ್ನಿಯನ್ನು ಸೇರ್ತಾಳೆ. ಸೇರುವಂತಹ ಸಂದರ್ಭದಲ್ಲಿ ಅಗ್ನಿ ದಗದಗ ಉರಿದು ಹೋಗ್ತದಂತೆ. ಆ ಸಂದರ್ಭದಲ್ಲಿ ಅಲ್ಲಿ ಕವಿ ಸುಂದರವಾದಂತಹ ಮಾತು ಹೇಳ್ತಾನೆ. ಏನು ಅಂತ ಹೇಳಿದ್ರೆ ಅಲ್ಲಿ ಸೀತೆ ಅಪವಿತ್ರಳಾದದ್ದಲ್ಲ, ಅಗ್ನಿ ಅಪವಿತ್ರಳಾಗಿತ್ತು. ಆದ ಕಾರಣ ರಾಮದೇವರು ಸೀತೆಯನ್ನು ಅಗ್ನಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅಗ್ನಿ ಶುಚಿಯಾಯಿತು ಅಂತ ಸುಂದರವಾಗಿ ವ್ಯಾಸ ಮಹಾರಾಜರು, ನಮಗೆಲ್ಲರಿಗೂ ವಾಲ್ಮೀಕಿ ಅಂತೇಳಿ ಗೊತ್ತಿರುವಂಥದ್ದು, ಎಲ್ಲ 18 ಮಹಾಪುರಾಣಗಳನ್ನು ಬರೆದಂಥವರು ವ್ಯಾಸ ಮಹಾರಾಜರು. ಅವರು ಸುಂದರವಾಗಿ ಅದನ್ನು ಅರ್ಥೈಸ್ತಾರೆ. ಅಂತ ಹೇಳಿದ್ರೆ ಅಗ್ನಿ ಅಂತ ಹೇಳಿದ್ರೆ ಅತ್ಯಂತವಾಗಿ ಶುದ್ಧಳಾದಂತೆ, ಅಂತಹ ಶುದ್ಧಳಾಗಿರುವಂಥವಳೇ ಅಶುಚಿಯಾದಂತಹ ಸಂದರ್ಭದಲ್ಲಿ ಸೀತೆ ಪವಿತ್ರ ಮಾಡಿದ್ಲು ಅಂತೇಳಿ ಒಂದು ಕಾಲ ಬರ್ತದೆ. ಎಂತಕ್ಕೆ ಹೇಳಿದ್ದು ಅಂತ ಹೇಳಿದ್ರೆ ಅಗ್ನಿಯಷ್ಟು ಶುಚಿಯಾದದ್ದು ಇನ್ನೊಂದಿಲ್ಲ. ಆದ ಕಾರಣವೇ ನಮ್ಮಲ್ಲಿ ಯಾವುದೇ ಒಂದು ಹಬ್ಬವನ್ನು ಮಾಡಿದಂತಹ ಸಂದರ್ಭದಲ್ಲಿ, ಪರ್ವಕಾಲ ಮಾಡುವಂತಹ ಸಂದರ್ಭದಲ್ಲಿ, ಅಥವಾ ಹೋಮ ಪೂಜೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುತ್ತಿದ್ದರೂ ನಮ್ಮಲ್ಲಿ ಪ್ರಥಮತವಾಗಿ ದೀಪವನ್ನು ಉರಿಸುವಂಥದ್ದು, ದೀಪ ಪ್ರಜ್ವಲನೆ ಅಂತ ಬಂದದ್ದು ಅದಕ್ಕೋಸ್ಕರವಾಗಿ. ಯಾತಕ್ಕೆ ಅಂತ ಹೇಳಿದ್ರೆ ಸಮಸ್ತ ಅಂಧತ್ವವನ್ನು, ಸಮಸ್ತವಾದಂತಹ ದುರಿತಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಆ ದೀಪದಗೆ ಅಗ್ನಿಯಲ್ಲಿರುವಂತಹ ದೀಪಕ್ಕೆ ಇದೆ ಅಂತೆ. ಆ ದೀಪ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ 5 ದೀಪವನ್ನು 5 ಬತ್ತಿಯನ್ನು ಉರಿಸುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ 5 ತತ್ವಗಳ ಪ್ರತೀಕವಾಗಿ ಅದು ದೀಪ ಇರುವಂಥದ್ದು. ಭೂಮಿ ಅಂತ ಹೇಳುವಂಥದ್ದು ಹೇಗಾದರೂ ಇರ್ತದೆ, ಅದರಲ್ಲಿ ಮಾತ್ರ ಅಲ್ಲ, ಆ 5 ದೀಪದ ಉರಿಸಿದಂತಹ ದೀಪದಲ್ಲಿಯೂ ಕೂಡ ಪೃಥಿವಿ, ಅಪ್, ತೇಜೋ, ವಾಯು, ರಾಕಾಶ ಅಂತ ಹೇಳುವಂತಹ 5 ತತ್ವಗಳಂತೆ. ಅಷ್ಟು ಮಾತ್ರ ಅಲ್ಲ, ಪಂಚ ದುರ್ಗೆಯರ ಪ್ರತೀಕವಾಗಿಯೂ ಕೂಡ ಆ 5 ದೀಪವನ್ನು ಉರಿಸುವಂಥದ್ದು. ಅದೇ ರೀತಿಯಲ್ಲಿ ನಾವು ಕೂಡ ದೀಪ ಪ್ರಜ್ವಲನೆಯನ್ನು ಮಾಡಿದ್ದೇವೆ. ಇನ್ನೀಗ ಆ ಮಂಡಲ ಮಧ್ಯದಲ್ಲಿಯೂ ಕಲಶ ಮಧ್ಯದಲ್ಲೂ ಆ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ನಡೀಲಿಕ್ಕಿದೆ. ಆ ಮಾಡುವಂತಹ ಈ ಸಣ್ಣ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಸಮಸ್ತ ಜನತೆಗೂ ಕೂಡ ಒಳ್ಳೆಯ ರೀತಿಯಾದಂತಹ ದೀಪಾವಳಿಯ ಈ ಶುಭ ದಿವಸದಂದು ಒಳ್ಳೆಯ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಶುಭ ಪ್ರಾಪ್ತಿಯಾಗಲಿ, ಇಡೀ ದೇಶಕ್ಕೆ ಒಳ್ಳೆಯದ್ದೇ ನಡೆಯಲಿ. ಅದೇ ರೀತಿಯಲ್ಲಿ ಸಜ್ಜನರು ನಿರ್ಭಯವಾಗಿ ಬದುಕುವಂತಹ ಯೋಗಭಾಗ್ಯವನ್ನು, ಕೀರ್ತಿಯನ್ನು,
ಮಹತ್ತರವಾದಂತಹ ಪುಣ್ಯ ಪ್ರಾಪ್ತಿಯನ್ನು ಆ ತಾಯಿ ಜಗನ್ಮಾತೆ ಕರುಣಿಸ್ಲಿ ಅಂತೇಳಿ ಪ್ರಥಮತವಾಗಿ ಮಾಡಿಕೊಳ್ಳುವಂತಹ ಮಹಾಲಕ್ಷ್ಮಿಯಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಇತ್ತಲ್ಲಿಯೇ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ.
ಸಪ್ತಶತಿಯಲ್ಲಿ ಒಂದು ಮಾತುಂಟು. ಏನು ಅಂತೇಳಿದರೆ, ಆ ತಾಯಿಯನ್ನು ಆರಾಧನೆ ಮಾಡಿದರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ದುರ್ಗಾಪರಮೇಶ್ವರಿಯ ಹಲವು ರೂಪಗಳು, ಒಂದೊಂದು ರೂಪಗಳು ಕೂಡ ವಿಭಿನ್ನ ರೀತಿಯಲ್ಲಿ ತಾಯಿ ಜಗನ್ಮಾತೆ ಅವಳ ರೂಪಗಳನ್ನು ಕಂಡುಕೊಂಡಿದ್ದಾಳೆ. ಅವಳ ವ್ಯಾಪಕತೆ ಎಷ್ಟು ಅಂತ ನಮಗೆ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತೇಳಿದರೆ, ಮೂಲ ದುರ್ಗೆಯಾದಂಥವಳು ತನ್ನ ವ್ಯಾಪಕತೆಯನ್ನು ನೋಡಬೇಕು ಅಂತಿರುವಂತಹ ಕಾರಣಕ್ಕೋಸ್ಕರವಾಗಿ, ಸೃಷ್ಟಿ ಸ್ಥಿತಿ ಲಯವನ್ನು ಕಾಣಬೇಕು ಅಂತಿರುವಂತಹ ನಿಟ್ಟಿನಲ್ಲಿ ಇಡೀ ಒಂದು ಪ್ರಪಂಚವನ್ನು, ಸುಂದರವಾದಂತಹ ಪ್ರಪಂಚವನ್ನು ಕಾಣಬೇಕು ಅಂತಿರುವಂತಹ ಒಂದು ಮನಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ಒಂದೊಂದು ಕೆಲಸವನ್ನು ಮಾಡಿಕೊಂಡು ಬಂದು, ಮೊದಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕತೆ ಗೊತ್ತಿದೆ ಎಲ್ಲರಿಗೂ ಕೂಡ. ಅವರಿಗೆ ಸರಿಯಾಗಿ ಸರಸ್ವತಿ, ಪಾರ್ವತಿ, ಹಾಗೆ ಲಕ್ಷ್ಮಿ ಅಂತ ಸೃಷ್ಟಿ ಮಾಡಿದ್ರು. ಹಾಗೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಒಂದೊಂದು ಕೆಲಸಕ್ಕೆ ಸೃಷ್ಟಿಯನ್ನು ಮಾಡಿಕೊಂಡು ಬಂದಂಥವಳು
ದುರ್ಗಾ ಪರಮೇಶ್ವರಿ. ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಅವಳು ಹೇಗೆ ಕಾಣ್ತಾಳೆ ಅಂತ ಹೇಳಿದ್ರೆ ವ್ಯಕ್ತವಾಗಿಯೂ ಕಾಣ್ತಾಳೆ, ಅವ್ಯಕ್ತವಾಗಿಯೂ ಕಾಣ್ತಾಳೆ. ಎರಡಕ್ಕೂ ಕೂಡ ತಾಯಿಯನ್ನು ಎದುರಿಗೆ ಕಾಣುವ ರೀತಿಯಲ್ಲಿಯೂ ಆರಾಧನೆ ಮಾಡಬಹುದು. ನಮ್ಮ ಅಂತರಂಗದಲ್ಲಿಯೇ ಇಟ್ಟುಕೊಂಡು ಅಂತರಂಗದಲ್ಲಿಯೇ ಅವಳಿಗೊಂದು ಗರ್ಭಗುಡಿಯನ್ನು ಕಟ್ಟಿಕೊಂಡು ಆರಾಧನೆ ಮಾಡಬಹುದು. ಅಷ್ಟು ಆರಾಧನಾ ಶಕ್ತಿಯನ್ನು ಹೊಂದಿಕೊಂಡಿರುವಂಥವಳು ಆ ದುರ್ಗಾ ಪರಮೇಶ್ವರಿ. ಆರಾಧನೆ ಮಾಡಲಿಕ್ಕೂ ಕೂಡ ಕಷ್ಟ. ಕಾರಣ ಏನು ಅಂತೇಳಿದರೆ ದುರ್ಗಾ ಪರಮೇಶ್ವರಿ ಅಂತೇಳಿದರೆ ಮಹಾಲಕ್ಷ್ಮಿ, ದುರ್ಗಾ ಪರಮೇಶ್ವರಿ ಎಲ್ಲ ಒಂದೇ, ವ್ಯತ್ಯಾಸ ಏನಿಲ್ಲ. ದುರ್ಗೆ ಅಂತೇಳಿದರೆ ಭೇದಿಸಲಿಕ್ಕೆ ಯಾವುದು ಅಸಾಧ್ಯವಾಗಿರ್ತದೋ ಅದಕ್ಕೆ ದುರ್ಗಾ ಅಂತ ಹೇಳಿದರು. ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ಗೊತ್ತಿರುವಂತಹ ವಿಷಯ. ಆ ಕೋಟೆಯನ್ನು ಭೇದಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಚಿತ್ರದುರ್ಗಾ, ದುರ್ಗಾ ಅಂತ ಹೇಳಿದ್ರೆ ಯಾವುದನ್ನು ತುಂಡು ಮಾಡಲಿಕ್ಕೆ ಅಸಾಧ್ಯವೋ ಅದಕ್ಕೆ ಹೆಸರು ದುರ್ಗಾ ಅಂತ. ಸಂಸ್ಕೃತ ಭೂಯಿಷ್ಠವಾದಂತಹ ಪದ ಅದು, ದುರ್ಗಾ ಅಂತ ಹೇಳಿದರೆ. ಅದೇ ರೀತಿಯಲ್ಲಿ ಆ ದುರ್ಗಾ ಪರಮೇಶ್ವರಿ ಅಂತೇಳಿ ಯಾತಕ್ಕೋಸ್ಕರವಾಗಿ ಇಟ್ಟರು, ಅವಳ ಹೃದಯವನ್ನು ಅವಳ ಅಂತಃಕರಣವನ್ನು ನೋಡಲಿಕ್ಕೆ ಅತ್ಯಂತವಾಗಿ ಸುಲಭವಾದಂತಹ ವಿಷಯ ಅಲ್ಲ. ಅವಳ ಆರಾಧನೆಯೂ ಕಷ್ಟ. ಆ ಆರಾಧನೆಯನ್ನು ಮಾಡಿದರೆ ಸುಂದರದಲ್ಲಿ ಸುಂದರವಾದಂತಹ ಆರಾಧನೆ ಅಂತ ಹೇಳಿದರೆ ದೇವಿಯ ಆರಾಧನೆ. ಅಂತಹ ಒಂದು ಪುಣ್ಯತಮವಾದಂತಹ ಕಾರ್ಯಕ್ರಮ ನಮಗಿವತ್ತು ಒದಗಿ ಬಂದಿದೆ. ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ ಅಂತ ಒಂದು ಮಾತುಂಟು. ಏನು ಅಂತ ಹೇಳಿದ್ರೆ ಮಹತ್ತರವಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಕೊನೆಗೆ ನಮಗೆ ಬರುವಂಥದ್ದು ಜಂತೂನಾಂ ನರಜನ್ಮ ದುರ್ಲಭಂ. ಈ ಮನುಷ್ಯ ಜನ್ಮ ಅಂತೇಳುವಂಥದ್ದು ಸುಲಭಕ್ಕೆ ಸುಲಭವಾಗಿ ಸಿಕ್ಕುವಂಥದ್ದಲ್ಲ. ಎಷ್ಟೆಷ್ಟೋ ಪುಣ್ಯವನ್ನು ಮಾಡಿ ಅದನ್ನೆಲ್ಲವನ್ನು ಮಾಡಿಕೊಂಡ ಮೇಲೆ ಕೊನೆಗೆ ಸಿಕ್ಕುವಂತಹ ಜನ್ಮ ಅಂತೇಳಿದರೆ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ಅತ್ಯಂತವಾಗಿ ಕಷ್ಟಕರವಾದಂತಹ ಜನ್ಮವೂ ಹೌದು, ಅತ್ಯಂತವಾದಂತಹ ಸುಖವಾದಂತಹ ಜನ್ಮವೂ ಹೌದು. ಕಾರಣ ಏನು ಅಂತೇಳಿದರೆ ಪ್ರಪಂಚದಲ್ಲಿ ಅತ್ಯಂತವಾಗಿ ಜವಾಬ್ದಾರಿಯುತವಾಗಿರಬೇಕಾದದ್ದು ಮನುಷ್ಯರು. ಕಾರಣ ಏನು ಅಂತೇಳಿದರೆ ದೇವರು ಕಂಡುಕೊಂಡದ್ದು ಮನುಷ್ಯನನ್ನು. ಈ ಎಲ್ಲ ಒಂದು ವಿಷಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕಂಡುಕೊಂಡು ಒಳ್ಳೆಯ ರೀತಿಯಲ್ಲಿ ನೆರವೇರಿಸುವವನು ಯಾರು ಅಂತ ಹೇಳಿದ್ರೆ ಬುದ್ಧಿವಂತನಾದಂತಹ ಪ್ರಾಣಿ. ಪ್ರಾಣಸ್ಯ ಸ್ಥಿತಿ ಪ್ರಾಣಿ. ಪ್ರಾಣಿ ಅಂತ ಹೇಳಿದ ಕೂಡಲೇ ಬರೇ ಒಂದು ದನಕರುಗಳು ಸಿಂಹ ಆನೆಗಳು ಮಾತ್ರ ಅಲ್ಲ. ಯಾವುದೆಲ್ಲ ಪ್ರಾಣವಿದೆಯೋ ಅದಕ್ಕೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಪ್ರಾಣಿ ಅಂತ ಹೇಳುವಂಥದ್ದು. ಈ ಮನುಷ್ಯ ಪ್ರಾಣಿ ಅಂತಿರುವಂತಹ ಪ್ರಾಣಿಯನ್ನು ಕಂಡುಕೊಂಡದ್ದು ಪರಮಾತ್ಮ. ತನ್ನನ್ನು ತಾನು ಒಳ್ಳೆಯ ರೀತಿಯಲ್ಲಿ ನೋಡಬೇಕು ಅಂತೇಳಿ ಭಾವಿಸಿಕೊಂಡಾಗುವಾಗ ಕಂಡುಕೊಂಡದ್ದು ಈ ಮನುಷ್ಯ ಜನ್ಮ. ಆದ ಕಾರಣವೇ ಈ ಮನುಷ್ಯ ಜನ್ಮ ಅಂತ ಹೇಳಿದ ಮೇಲೆ ಅತ್ಯಂತವಾಗಿ ಜಂತೂನಾಂ ನರಜನ್ಮ ದುರ್ಲಭಂ, ದುರ್ಲಭವಾದಂತಹ ಜನ್ಮ ನರಜನ್ಮ. ಆ ಜನ್ಮಕ್ಕೆ ಬಂದ ಮೇಲೆ ಕೆಲವು ನಮ್ಮದೇ ಆದ ಕರ್ತವ್ಯಗಳಿರ್ತದೆ. ಹೀಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದರೆ ಮಾತ್ರ ಒಂದು ಲೋಕ ಸುಭಿಕ್ಷೆಯಾಗಲಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುಕ್ಷೇಮ, ಒಳ್ಳೆಯ ರೀತಿಯಾದಂತಹ ಕ್ಷೇಮ ಪ್ರಾಪ್ತಿಯಾಗಬೇಕು ಅಂತೇಳಿ ಆದರೆ ಹೀಗಿರುವಂತಹ ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಮಾಡಬೇಕು. ನಮ್ಮ ಮನೆಯಲ್ಲಿ ಮಾಡಿದರೆ ಅದು ನಮಗೆ ಮಾತ್ರ ಸೀಮಿತವಾಗಿರುತ್ತದೆ. ಅದೇ ಒಂದು ದೇವಸ್ಥಾನದಲ್ಲಿಯೋ ಭಜನೆ ಆಲಯದಲ್ಲಿಯೋ ಅಥವಾ ಅಶ್ವತ್ಥ ಮರದಲ್ಲಿಯೋ ನದಿ ತೀರದಲ್ಲಿಯೋ ಹೀಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದಾಗುವಾಗ ಸಂಘೇ ಶಕ್ತಿ ಕಲವು ಯುಗೆ ಅಂತ ಒಂದು ಮಾತುಂಟು. ಕಲಿಯುಗಕ್ಕೆ ಬೇಕಾಗುವಂಥದ್ದೇ ಸಂಘ ಶಕ್ತಿಗಳು ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಒಂದು ಹೂವನ್ನು ಹಾಕಿದರೆ ಅಥವಾ ಒಂದು ನಮಸ್ಕಾರ ಮಾಡಿದರೆ ಒಂದು ಭಜನೆಯನ್ನು ಹೇಳಿದರೆ ಒಂದು ಕಲ್ಲಿಗೂ ಕೂಡ ಶಿಲಾಭವತಿ ಶಂಕರಃ, ಒಂದು ಕಲ್ಲು ಕೂಡ ಅದು ಶಂಕರ ಪರಮೇಶ್ವರನಾಗ್ತಾನೆ ಅಂತಿರುವಂತಹ ಉದಾಹರಣೆ ನಮ್ಮಲ್ಲಿ ಎಷ್ಟೆಷ್ಟೋ ಉಂಟು. ಈಗ ಮಧುರು ಗಣಪತಿ ಮಕ್ಕಳು ಸುಮ್ಮನೆ ಗಣಪತಯೇ ನಮಃ ಗಣಪತಯೇ ನಮಃ ಅಂತ ಹೂ ಹಾಕಿದ್ರು. ಅದಿವತ್ತು ಯಾರಿಗೂ ಗೊತ್ತಿಲ್ಲ. ಮದನಂತೇಶ್ವರ ಅಂತಿರುವಂತಹ ಅಲ್ಲಿ ಈಶ್ವರ ಇದ್ದಾನೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿರುವಂಥದ್ದೇನು ಅತ್ಯಂತವಾಗಿ ಬಹಳ ಪ್ರಸಿದ್ಧಿಯಾದದ್ದು ಮಧೂರು ಮಹಾಗಣಪತಿ ಅಂತ. ಅದು ಮಕ್ಕಳು ಸುಮ್ಮನೆ ಹೂ ಹಾಕಿ ಮಾಡಿದಂತಹ ಗಣಪತಿ. ಇವತ್ತು ಯಾರೇ ಒಬ್ರು ಅಲ್ಲಿ ಹೇಳಿಕೆ ಹೇಳಿದ್ರು ಅದೆಲ್ಲವನ್ನೂ ಈಡೇರಿಸ್ತಾನೆ ಆ ಗಣಪತಿ. ಅದೇ ರೀತಿಯಲ್ಲಿ ಒಂದು ನಾವೆಲ್ಲರೂ ಕೂಡ ಕೈ ಮುಗಿದು ಏಕಾಗ್ರ ಚಿತ್ತದಿಂದ ಆ ಪರಮಾತ್ಮನಲ್ಲಿ ಬೇಡಿದರೆ ಏನನ್ನಾದರೂ ಕೂಡ ಆ ಪರಮಾತ್ಮ ಕೊಡ್ಲೇಬೇಕು, ಖಂಡಿತವಾಗಿ ಕೊಡ್ತಾನೆ. ಆ ನಂಬಿಕೆ ಮಾತ್ರ ನಮಗೆ ಬೇಕು. ಕಾರಣ ಏನು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು, ಭಕ್ತಾಧೀನಂತು ದೇವತಾಹ. ದೇವರು ಅಂತ ಹೇಳಿದ್ರೆ ಅವನು ಭಕ್ತರ ಅಧೀನ ಅಂತೆ, ನಮ್ಮಿಂದ ಮೇಲಿರುವಂಥದ್ದಲ್ಲ ದೇವರು ಅಂತ ಹೇಳಿದ್ರೆ ಅಹಂಕಾರ ಅಲ್ಲ. ಆ ದೇವರು ಅಂತ ಹೇಳಿದ್ರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಅವನನ್ನು ಏನನ್ನು ಬೇಡಿದರೂ ಕೂಡ ಕೊಡದೇ ಇರದಂತಹ ಮನಸ್ಸು ಆ ಪರಮಾತ್ಮನದಲ್ಲ. ಅದೇ ರೀತಿಯಲ್ಲಿ ಭಕ್ತಾಧೀನಂತು ದೇವತಾ ಅಂತ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಏಕಾಗ್ರ ಚಿತ್ತದಿಂದ ಇಡೀ ಒಂದು ನಮ್ಮ ದೇಶ ಅಂತೇಳುವಂತಹ ದೇಶ ಒಳ್ಳೆಯ ಸುಭಿಕ್ಷೆಯನ್ನು ಪ್ರಾಪ್ತಿ ಮಾಡಲಿ. ದೇಶದಲ್ಲಿ ಗ್ರಾಮದಲ್ಲಿ ಮನೆಯಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿ
ನೆಲೆಸಲಿ. ಹಾಗೆ ಯಾವುದೇ ಒಂದು ಅತಿವೃಷ್ಟಿ ಅನಾವೃಷ್ಟಿಗಳು ನಡೆಯುವಂತಹ ಗಲಾಟೆ ಗದ್ದಲಗಳು, ಚೋರ ಇನ್ನಿತರವಾದಂತಹ ಸಮಸ್ತ ದುರಿತಗಳಿಂದಲೂ ಸಮಸ್ತ ಕಷ್ಟಗಳಿಂದಲೂ ಕೂಡ ನಿವಾರಣೆಯನ್ನು ಕೊಟ್ಟು ದೇಶವನ್ನು ಸುಭಿಕ್ಷೆಯನ್ನು ಮಾಡಲಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಂತಹ ಅಭಿವೃದ್ಧಿ ಸಮಿತಿ ವೃಂದ ಆಗಿರ್ಬೋದು, ಸಮಿತಿ ವೃಂದವಾಗಿರ್ಬೋದು, ಅಥವಾ ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಹಿಂದಿನಿಂದ ಕೆಲಸ ಮಾಡುವವರಾಗಿರ್ಬೋದು, ಎದುರಿನಿಂದ ಕೆಲಸ ಮಾಡುವಂಥದ್ದಾಗಿರ್ಬೋದು, ಕರ್ತೃಣಾಂ ಕಾರಯಿತೃಣಾಂ ಪ್ರೋತ್ಸಾಹಕಾನಾಂ ಅನುಮಂತ್ರಣಾಂ ತಿಳಿದ ಹಾಗೆ ಈ ಪೂಜೆಯ ಮಹತ್ತರವಾದಂತಹ ಮಹಾಪುಣ್ಯ ಪ್ರತಿಯೊಂದು ಮನೆಗೆ ಪ್ರಾಪ್ತಿಯಾಗಲಿ. ಅಷ್ಟು ಮಾತ್ರ ಅಲ್ಲ, ದಿನದಿಂದ ದಿನಕ್ಕೆ ಕ್ಷೇತ್ರ ಅಂತೇಳುವಂಥದ್ದು ಅಭಿವೃದ್ಧಿಯಾಗಲಿ. ಆ ದೇವರ ಸಾನ್ನಿಧ್ಯ ಹೆಚ್ಚಿನ ರೀತಿಯಾದಂತಹ ಸಾನ್ನಿಧ್ಯ ಪ್ರಾಪ್ತಿಯಾಗಲಿ. ಇಡೀ ದೇಶಾಂತರವಾಗಿ ವಿಖ್ಯಾತವಾಗುವಂತಹ ಶಕ್ತಿಯನ್ನು ಆ ಪರಮಾತ್ಮ ವಿಖ್ಯಾತ ಮಾಡುವಂತಹ ಶಕ್ತಿಯನ್ನು ನನಗೆಲ್ಲರಿಗೂ ಕೂಡ ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ಆ ಮಹಾಲಕ್ಷ್ಮಿ ಅಮ್ಮನಲ್ಲಿ, ಹಾಗೆ ಸಪರಿವಾರನಾಗಿರುವಂತಹ ಸಮಸ್ತ ದೇವರುಗಳನ್ನು ಮುಂದಿಟ್ಟುಕೊಂಡು, ಹಾಗೆ ಲಕ್ಷ್ಮಿಯ ಒಡಗೂಡಿ ಇರುವಂತಹ ನರಸಿಂಹನನ್ನು ಮುಂದಿಟ್ಟುಕೊಂಡು
ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಶ್ರೀ ಸಿದ್ದಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಬೊಕ್ಕ ಮಹಿಳಾ ಸಮಿತಿದಕ್ಲು ಬೊಕ್ಕ ಊರ್ದ 10 ಸಂಸ್ಥೆರು ಕಾರ್ಯಕ್ರಮದ ಮುತಾಲ್ ಕೇಳಿದ್ದೇರು.